ಭಾರ್ಗವಿ ಬಿಲ್ಡರ್ಸ್ ಅವರ ಕೈಲಾಶ್ ಅಪಾರ್ಟ್ಮೆಂಟ್ನ ಭೂಮಿ ಪೂಜೆ ನಿನ್ನೆ ನಡೆದಿದೆ. ಮಂಗಳೂರಿನ ಕೊಟ್ಟಾರ ಜಂಕ್ಷನ್ನಲ್ಲಿ ನಿರ್ಮಾಣಗೊಳ್ಳಲಿರುವ ಕೈಲಾಶ್ ವಸತಿ ಸಮುಚ್ಚಯದ ಶಿಲಾನ್ಯಾಸವನ್ನು ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ಸ್ನ ಆಡಳಿತ ನಿರ್ದೇಶಕರಾದ ರವೀಂದ್ರ ಪೈ ಅವರು ನೆರವೇರಿಸಿದರು. 1 ಎಕರೆ 9 ಸೆಂಟ್ಸ್ ಜಾಗದಲ್ಲಿ ನಿರ್ಮಾಣವಾಗುವ ಕೈಲಾಶ್ ವಸತಿ ಸಮುಚ್ಚಯ 2023 ಡಿಸೆಂಬರ್ ವೇಳೆಗೆ ಗ್ರಾಹಕರಿಗೆ ಲಭ್ಯವಾಗಲಿದೆ. ಈ ವಸತಿ ಸಮುಚ್ಚಯದಲ್ಲಿ ಮಿನಿ ಥಿಯೇಟರ್, ಹವಾನಿಯಂತ್ರಿತ ಜಿಮ್ನೇಷಿಯಂ, ಒಳ ಮತ್ತು ಹೊರ ಕ್ರೀಡಾಂಗಣ, ಮಕ್ಕಳ ಆಟದ ತಾಣ, ಗ್ರಂಥಾಲಯ, ವಿಸಿಟರ್ ಲಾಬಿ ಸೇರಿದಂತೆ ಅನೇಕ ಫೆಸಿಲಿಟಿಗಳು ಇರಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ ಸೇರಿದಂತೆ ಅನೇಕರು ಯೋಜನೆಗೆ ಶುಭ ಹಾರೈಸಿದ್ರು. ಕಾರ್ಯಕ್ರಮಕ್ಕೆ ತುಳು ಹಾಸ್ಯ ನಟ ಅರವಿಂದ್ ಬೋಳರ್ ಅವರು ಸೂಪರ್ ಆಗಿ ಎಂಟ್ರಿ ಕೊಟ್ಟು ನೆರೆದಿದ್ದ ಎಲ್ಲರ ಮುಖದಲ್ಲೂ ಒಮ್ಮೆ ನಗು ತರಿಸಿದ್ರು. ಪ್ರೇಮಿಗಳ ದಿನದಂದೇ ಕೈಲಾಶ್ ವಸತಿ ಸಮುಚ್ಚಯದ ಭೂಮಿ ಪೂಜೆ ನಡೆದಿರುವುದು ಒಂದು ವಿಶೇಷ. ಆದರೆ ತಮ್ಮ ಪ್ರೀತಿಗೋಸ್ಕರ ಕೈಲಾಶ್ಗೆ ಮೊದಲ ಗ್ರಾಹಕರಾಗಿದ್ದು ಗುಣನಾಥ ಅನ್ನೋದು ಇನ್ನೊಂದು ವಿಶೇಷವಾಗಿದೆ. We welcome you, sir. Once again, it's a pleasure having you today. A warm welcome to you. We can definitely welcome them with a big round of applause. We have the guests, delegates on the stage to be a part of the launch of Kailash event. Dream baby of Nirvan Homes in association with Bhargavi Builders. ಅವರ ಒಂದು ಕನಸಿನ ಕೂಸು ನಮ್ಮೆಲ್ಲರ ಮನೆಯನ್ನ ತುಂಬಿಕೊಂಡಿದೆ. ಅದೆಷ್ಟು ತಿಂಗಳುಗಳಿಂದ ಗುಣನಾಥ ಅನ್ನುವಂಥ ಕ್ಯಾಂಪೇನ್ನ ಥ್ರೂ ಅಲ್ಲಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದಂತಹ, ಕುತೂಹಲವನ್ನು ಕ್ರಿಯೇಟ್ ಮಾಡಿದಂತಹ, ಇದೀಗಲೇ ಲಾಂಚ್ ಆಗುವಂತಹ ಕೈಲಾಶ್ ಪ್ರಾಜೆಕ್ಟ್ ಇವತ್ತು ಲಾಂಚ್ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಕಮ್ ಫಾರ್ವರ್ಡ್ ಫಾರ್ ದ ಲೈಟಿಂಗ್ ಆಫ್ ದ ಲ್ಯಾಂಪ್, an official symbolic way of inaugurating this event. ಭಾರ್ಗವಿ ಬಿಲ್ಡರ್ಸ್ನ ಸಹಭಾಗಿತ್ವದಲ್ಲಿ ಬರುವಂತಹ ಕೈಲಾಶ್ ಪ್ರಾಜೆಕ್ಟ್ಗೆ ಒಂದು ಹೊಸ ನಾಂದಿನ ಹಾಡ್ತಾ ಇದ್ದೇವೆ. ಈ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಕೋರ್ತಾ ದೀಪ ಬೆಳಗುವುದರ ಮೂಲಕ ಈ ಉದ್ಘಾಟನೆ ನಡೆದ್ರೆ ಬಂದಂತ ಅತಿಥಿಗಳೆಲ್ಲರೂ ತಮ್ಮ ಕೈ ಚಪ್ಪಾಳೆಯ ಸದ್ದಿನಿಂದ ನಿಮ್ಮ ಶುಭ ಹಾರೈಕೆಯನ್ನ ಈ ಹೊಸ ಪ್ರಾಜೆಕ್ಟ್ಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. A big round of applause for the launch of Kailash project. Architectural planning is done. So all this will be there in this brochure. ಮಕ್ಕಳ ಆಟದ ತಾಣ, ಲೈಬ್ರರಿ, ಯೋಗ ಪವೆಲಿಯನ್, ವಿಶಾಲವಾದಂತಹ ಡಬಲ್ ಹೈಟ್ ಹೊಂದಿರುವ ವಿಸಿಟರ್ಸ್ ಲಾಬಿ ಆಫ್ ಕೈಲಾಶ್ ಪ್ರಾಜೆಕ್ಟ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, there it goes. And okay, scanning. Is that your fingerprint, sir? Yes, that has been identified as our chief guest. Shri P. Ravindra Pai's handprint match found. And then Shri Ravindra Pai, Managing Director of Century Real Estate Holdings, officially launches Kailash project, the dream home of so many people who are going to have their house in this project. A step towards smart city of Mangalore, and definitely a combination of affordable luxury being present into Mangalore city. Kailash. Thank you so much, sir. Thankfully, your hand and fingerprints matched. ಇರೇನಿಲ್ಲ ತೊಂದಿಲ್ಲ ಯಾಕೆ ಇರೇನಿಲ್ಲ ಪುಡಿ ಮಾಡಿದೆ
ಅದೇ ಗುಣನಾಥ್ ಕೈಲಾಶ್ ಅಂಕಲ್ ಫಸ್ಟ್ ಕಸ್ಟಮರ್ ಅದೇ ಗುಣನಾಥ್ ಬರ್ತೀರಿ. Come on, ladies and gentlemen, can we have a round of applause? ನಮ್ಮನೆ ಮಗ ಸರ್ ಬನ್ನಿ. ಇಂಜಿನಿಯರಿಂಗಲ್ಲಿ ನಮಸ್ತೆ ಸರ್, ನಮಸ್ತೆ ನಮಸ್ತೆ. ನಾನು ಬಾರೊಂದು ಬರ್ತೀನಿ. ನಮಸ್ತೆ ಕಡೆಯದು. ನಮಸ್ತೆ 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 ಬೇಗತ್ತೆ ಅಲ್ಲ ಅಕ್ಕ ನಮಸ್ತೆ. ಹೆಂಗಿರಿ ರೂಪಾಯಿ ವಿಶೇಷ ಮಾತಾಡ ಅಕ್ಕ ಅವ್ವೆ ನಾನು ಬ್ಯಾಂಗ್ಳೂರ್ದು ಲೆಕ್ಕ ಮಾಡೋದು ಭಾನುಮತಿ ಈಗನೇ ಇಲ್ಲಿ ಈರೆಗೆ ಕೂಡ ತೋಡೆ ಉಂಡೆ ಪ್ರಾಜೆಕ್ಟ್ ಅದ ನಿಮ್ಗೆ ಪ್ರಾಜೆಕ್ಟ್ ತೋಡಿ ಎಲ್ಲ ಐಕ್ಯ ಮಾಡಿದ್ದೀನಿ ಕುಲ್ಲೆ 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 ಒಂದು ನಿಮಿಷ ನಿಖಿಲ್ ಮಾತಾ ಸುಯ್ಯಾರ ಇಚ್ಚಿ ಶುರು ಆಯ್ನಾತೆ मेरे को तो जाने ಎಸ್ ಅಂಕಲ್ ಕೈಲಾಶ್ ಫಸ್ಟ್ ಕಸ್ಟಮರ್ ಐನ ಗುಣನಾಥರ್ ಬೈದಿರಿ ಅರೆಗ್ಲ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡು. ಸೊ ಓವರ್ ಟು ಗುರುಬಾಯ್ ಒನ್ಸ್ ಅಗೇನ್. ಗುಣನಾಥರ್ ಇರೆಗೋಸ್ಕರನೇ ಒಂದು ಪ್ರಾಜೆಕ್ಟ್ ಬೆಟರ್ ಮಲ್ತದ ಈರ್ನ ಒಂದು ಪ್ರೀತಿ ಸಕ್ಸಸ್ ಆವಡನ್ ಮಲ್ದ ಫಸ್ಟ್ ಪ್ರೆಸೆಂಟೇಷನ್ ಯಾನೇ ಕತ್ತೋ ನೀನು ಅವನೇ ಪಾಪ ಅಂದ್ ಈರ್ನೇ ಫ್ಲಾಟ್. ಎಸ್ ಕ್ಯಾನ್ ಐ ಹ್ಯಾವ್ ಅ ಪ್ರೆಸೆಂಟೇಷನ್ ಪ್ಲೀಸ್? ಅದನ್ನ ಇನ್ನು ಕೊಂಡು ಓದಿದ್ದೀನಿ. Congratulations ಗುಣನಾಥರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುಡ್ ಲಕ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಯಾರು ಬೋದು ಅಲ್ಲಿಗೆ ನೋಡ್ಬಾರ್ದು ಯಾರು ಬೋದು ಅವ್ರು ಬಂದ್ಲೇ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಂಪ್ಲೀಟ್ ಮುಗಿದ ಒಳ್ಳೆ ಬೋರ್ಡ್